ನಮಸ್ಕಾರ ವೀಕ್ಷಕರೇ, ನಿಖರ ನ್ಯೂಸ್ನ ವಿಶೇಷ ವರದಿಗೆ ಸ್ವಾಗತ. ನಾನು ಕಾರ್ತಿಕ್. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಆಗಿರುವಂತಹ ವಿಡಿಯೋವನ್ನು ನೀವೆಲ್ಲರೂ ನೋಡಿರ್ಬೋದು. ಉಪ್ಪಿನಂಗಡಿಯ ತ್ಯಾಜ್ಯ ವಿಂಗಡಣಾ ಘಟಕದಲ್ಲಿ ಸಿಬ್ಬಂದಿಯವರವರು ತ್ಯಾಜ್ಯವನ್ನು ನದಿಗೆ ಎಸೆಯುವಂತಹ ಒಂದು ವಿಡಿಯೋ ಬಹಳ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ನೀವು ಸ್ಪಷ್ಟವಾಗಿ ನೋಡ್ಬೋದು ಯಾವ ರೀತಿಯಲ್ಲಿ ನೇತ್ರಾವತಿ ನದಿಯನ್ನು ಮಲಿನಗೊಳಿಸಲಾಗುತ್ತಾ ಇದೆ ಅಂತ. ಆ ವಿಡಿಯೋ ಬೆನ್ನಲ್ಲೇ ನಾವು ಇವತ್ತು ಉಪ್ಪಿನಂಗಡಿಯ ಪಂಚಾಯತ್ ಅಂಡರಲ್ಲಿರುವಂತಹ ತ್ಯಾಜ್ಯ ವಿಂಗಡಣಾ ಘಟಕಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡೋಣ ವಸ್ತುಸ್ಥಿತಿ ಹೇಗಿದೆ ಮತ್ತು ಆ ವಿಡಿಯೋ ಆ ಕಸವನ್ನ ನದಿಗೆ ಎಸೆಯಲ್ಪಟ್ಟಂತಹ ಜಾಗದಲ್ಲಿ ಯಾವ ರೀತಿಯಲ್ಲಿ ಸ್ಥಿತಿ ಇದೆ ಅಂತ ನಾವು ನೋಡೋಣ. ಇಲ್ಲಿ ನೀವೆಲ್ಲರೂ ನೋಡ್ಬೋದು. ಇಲ್ಲಿ ಇದೇ ಉಪ್ಪಿನಂಗಡಿ, ನನ್ನ ಬಲಭಾಗದಲ್ಲಿರುವಂಥದ್ದು ಉಪ್ಪಿನಂಗಡಿ ನದಿ. ಇಲ್ಲಿ ನೋಡ್ಬೋದು ನೀವು ತಪ್ಪಲಿನಲ್ಲೇ ಕಸದ ರಾಶಿಯನ್ನು ಹಾಕಿರುವಂಥದ್ದು ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ನದಿ ಹರಿತಾ ಇದೆ. ಇಲ್ಲಿ ಕಸದ ರಾಶಿಯನ್ನೇನು ಹಾಕಿದ್ದಾರೆ. ಜೋರಾದ ಮಳೆ ಬರುವ ಸಂದರ್ಭದಲ್ಲಿ ಹಾಗೂ ಉಪ್ಪಿನಂಗಡಿಯ ನದಿಯಲ್ಲಿ ಏನು ನೆರೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ನೀರು ಮೇಲೆ ಬರುವಾಗ ಈ ತ್ಯಾಜ್ಯವೆಲ್ಲ ಕೊಚ್ಚಿಕೊಂಡು ನೀರಿನಲ್ಲಿ ಹೋಗುವ ಪ್ರಮೇಯ ಕೂಡ ಬರ್ತದೆ. ಇದು ಒಂದು ನಿಟ್ಟಿನಲ್ಲಿ ಪಂಚಾಯಿತಿಯ ಬೇಜವಾಬ್ದಾರಿ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಲ್ಲಿ ಕಸದ ಸಂಗ್ರಹಣೆ ಇಲ್ಲಿ ನದಿಯ ತಪ್ಪಲಿನಲ್ಲಿ ಆಗಿದೆ ಅಂತ ಹೇಳಿ. ಇದು ಮಾತ್ರವಲ್ಲದೆ ಹಿಂದು ಭಾಗದಲ್ಲಿ ತುಂಬಾ ರೀತಿಯಲ್ಲಿ ಕಸ ಕೂಡ ಒಟ್ಟಾಗಿದೆ. ಇಲ್ಲಿ ನದಿಯಲ್ಲಿ ಕೂಡ ತುಂಬಾ ರೀತಿಯಲ್ಲಿ ಕಸ ಒಟ್ಟಾಗಿದೆ. ಪಂಚಾಯತ್ನ ಕಾರ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರವಾದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅದು ಮಾತ್ರವಲ್ಲದೆ ಈ ರೀತಿ ನದಿಗೆ ತ್ಯಾಜ್ಯಗಳು ಸೇರ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಬೆಳವಣಿಗೆಗಳಾಗಲಿದೆ ಎನ್ನುವಂತಹ ಕಳವಳ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದೇ ನೇತ್ರಾವತಿ ನೀರಿನ ಮೇಲೆ ಪುತ್ತೂರಾಗಿರ್ಬೋದು, ಉಪ್ಪಿನಂಗಡಿ, ಬಂಟ್ವಾಳ, ಮಂಗಳೂರಿನ ಜನತೆ ಅವಲಂಬಿತರಾಗಿದ್ದಾರೆ. ಈ ನೀರು ಈ ರೀತಿಯಲ್ಲಿ ಘನತ್ಯಾಜ್ಯಗಳು, ದ್ರವ ತ್ಯಾಜ್ಯಗಳು ಸೇರಿ ಕಲುಷಿತ ಆಗತಾ ಹೋದ್ರೆ ಮುಂದಿನ ಭವಿಷ್ಯ ಹೇಗೆ ಎನ್ನುವಂತಹ ಚಿಂತೆ ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇದೆ. ವೀಕ್ಷಕರೇ, ಹೇಗೆ ನಮ್ಮ ನೇತ್ರಾವತಿ ನದಿಗೆ ಕಸ ಸೇರಿ ಮಲಿನ ಆಗ್ತಾ ಇದೆ ಇಷ್ಟೊತ್ತು ನೋಡ್ಕೊಂಡು ಬಂದ್ರಿ. ಈಗ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಅಶೋಕ್ ಅಡ್ಯಂತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಬಳಿ ಕೇಳೋಣ. ಉಪ್ಪಿನಂಗಡಿಯಲ್ಲಿ ಈಗ ಇಲ್ಲಿ ನಾವಿರೋದು ಕಸ ನಿರ್ವಹಣಾ ಘಟಕದ ಹತ್ತಿರವೇ. ಈಗ ಇಲ್ಲಿ ಪೇಟೆಯಿಂದ ತಂದ ಕಸವನ್ನು ಕೂಡ ತಂದು ಈ ತರದಲ್ಲಿ ಇಲ್ಲಿ ರಾಶಿ ಹಾಕಿದ್ದಾರೆ. ಚಿತ್ರದಲ್ಲಿ ನೋಡ್ಬೋದು ನೀವು. ಅದು ನದಿಗೆ ಇಳಿತದೆ. ಇಲ್ಲಿ ಈಗ ಮಳೆ ಜೋರು ಬರಬಹುದು ಅಥವಾ ನದಿಯಲ್ಲಿ ನೀರು ಜಾಸ್ತಿ ಆಗುವುದು. ನಾವು ಪೇಟೆಯಲ್ಲಿದ್ದ ಕಸವನ್ನು ತಂದು ಮತ್ತೆ ನದಿಗೆ ಸುರಿಯುವುದಾದರೆ ಈ ಕಸ ನಿರ್ವಹಣೆ ಹೇಗೆ ಪಂಚಾಯತ್ನಿಂದ ಆಗ್ತಾ ಇದೆ ಅನ್ನೋದೊಂದು ಪ್ರಶ್ನೆ. ಮತ್ತು ಪೇಟೆಯಲ್ಲೂ ಅಷ್ಟೇ ಚರಂಡಿಗಳಲ್ಲಿ ಅಲ್ಲಲ್ಲಿ ರಾಶಿ ಬಿದ್ದಿರುವ ಅದೇ ಈಗ ಚರಂಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತೆ ಪೇಟೆಯ ತ್ಯಾಜ್ಯ ನೀರು ಇಲ್ಲೇ ಇಳಿತಾ ಇದೆ. ಇದು ನಮ್ಮ ಉಪ್ಪಿನಂಗಡಿ ಕುಮಾರಧಾರ ಮತ್ತು ನೇತ್ರಾವತಿ ನದಿ ಸಂಗಮದ ಒಳ್ಳೆಯ ಪೌರಾಣಿಕ ಕ್ಷೇತ್ರ. ಇಲ್ಲಿ ಕುಡಿಯುವ ತೀರ್ಥ ಮಲಿನವಾಗ್ತದೆ. ಮಂಗಳೂರಿಗೆ, ಪುತ್ತೂರಿಗೆ ಇಲ್ಲಿಂದಲೇ ನೀರು ಹೋಗ್ತದೆ. ಈ ಎಲ್ಲ ಪರಿಸ್ಥಿತಿಯಲ್ಲಿ ಉಪ್ಪಿನಂಗಡಿಯಲ್ಲಿ ಈ ಥರ ಆದರೆ ಆಡಳಿತ ಇದರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಇಲ್ಲಿನ ಜನಸಾಮಾನ್ಯರೊಂದು ನಿಲುವು. ಈಗ ನಾವು ನೋಡ್ತೇವೆ ಆಡಳಿತ ವರ್ಗದವರದ್ದು ಸಾಮಾನ್ಯವಾಗಿ ಬೇಜವಾಬ್ದಾರಿಗಳಿರ್ತದೆ. ಈ ನಾಗರಿಕರು ಯಾವ ರೀತಿಯಲ್ಲಿ ಒಂದು ಜವಾಬ್ದಾರಿಯನ್ನು ಮೆರಿಬೇಕು, ಅವರ ಕರ್ತವ್ಯ ಪ್ರಜ್ಞೆಯನ್ನು ಮೆರಿಬೇಕು ಅಂತ ನೀವು ಹೇಳ್ತೀರಿ? ನಾಗರಿಕರ ಬಗ್ಗೆ ಹೇಳುವುದಿದ್ರೆ ಗ್ರಾಮ ಪಂಚಾಯತ್ ಆಡಳಿತ ಈ ಬಗ್ಗೆ ಯಾವುದಾದರೂ ಅದರ ಕಾರ್ಯಸೂಚಿಯನ್ನು ಅಥವಾ ಕಸ ವಿಂಗಡಣೆಯ ಬಗ್ಗೆ ಪ್ರತಿ ಮನೆಗೂ ಅಂಗಡಿಗೂ ಏನಾದರೂ ತಿಳುವಳಿಕೆ ನೀಡುವಂಥ ಮಾಹಿತಿ ಕೊಟ್ಟು ಆನಂತರವೂ ಮಾಡಿದಲ್ಲಿ ಅವರಿಗೆ ದಂಡ ವಿಧಿಸಿ ಏನಾದರೂ ಕ್ರಮ ತಗೊಂಡ್ರೆ ಇದರಲ್ಲಿ ಸ್ವಲ್ಪ ನಾಗರಿಕರು ಕೂಡ ಆಸ್ಥೆ ವಹಿಸ್ತಾರೆ. ಪ್ರತಿ ಅಂಗಡಿಯವರು ಅಲ್ಲಲ್ಲಿ ಕಸದ ಡಬ್ಬಿ ಇಟ್ಟು ಅವರ ಅಂಗಡಿಯಿಂದ ಆಗುವ ಕಸವನ್ನು ಅಲ್ಲೇ ನೀರು ಇದು ಮಾಡುವಂಥದ್ದು. ಮತ್ತು ಯಾವುದೇ ನಾಗರಿಕ ಒಬ್ಬ ಕಸ ಕೊಟ್ಟರೆ ಪಂಚಾಯತ್ನವರು ತೆಗೊಳ್ಳುವಂಥ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಬೇಕು. ನಾವು ಯಾರ ಹತ್ರ ತಗೊಂಡೋಗಿ ಕೊಟ್ಟರೆ ಅದು ಯಾನತ್ತು ವಾಯಾಗಿ ಈ ಥರದ ಪರಿಸ್ಥಿತಿ ಆದರೆ ಕಸ ನಿರ್ವಹಣೆ ಕಷ್ಟ ಆಗ್ತದೆ. ಸರ್, ಈಗ ನಾವು ನೋಡೋದಾದ್ರೆ ನಮ್ಮ ಬಲಭಾಗದಲ್ಲಿ ನೇತ್ರಾವತಿ ವಿಶಾಲವಾಗಿ ಹರಿತಾ ಇದೆ. ಎಡಭಾಗದಲ್ಲಿ ನೋಡೋದಾದ್ರೆ ಡಂಪಿಂಗ್ ಯಾರ್ಡ್ ಒಂದು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಕಟ್ಟಿದ್ದಾರೆ ಕಟ್ಟಡವನ್ನು. ಆದರೆ ಇಲ್ಲಿ ಕಸ ತಂದು ಹಾಕುವುದು, ಇಲ್ಲೇ ಕೆಳಗೆ ನದಿ ಪಾತ್ರಕ್ಕೆ ಇಳಿಯುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇದರ ಪರಿಣಾಮ ನದಿಯ ಮೇಲೆ, ಭವಿಷ್ಯದ ಮೇಲೆ ಹೇಗೆ ಆಗ್ತದೆ ಅಂತ ನಿಮ್ಮ ಪರಿಣಾಮದ ಬಗ್ಗೆ ಆಲೋಚನೆ ಮಾಡೋದು ಯಾವ ಒಂದು ಗ್ರಾಮದ ಉದ್ಧಾರಕ್ಕಾಗಿ ಗ್ರಾಮ ಪಂಚಾಯತ್ ಆಡಳಿತ ಇದ್ದು ಗ್ರಾಮದಿಂದ ಹೆಕ್ಕಿದ ಕಸವನ್ನು ತಂದು ಕೂಡ ನದಿ ಪಾತ್ರದಲ್ಲಿ ಅದೇ ಎಸೆದು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ. ಈ ಥರ ಕಸ ಹಾಕಿದರೆ ಅವರೇ ತಂದು ಅಲ್ಲಿಂದ ಎಸೆದಿದ್ದರೆ ಮತ್ತೆ ಸಾರ್ವಜನಿಕರಿಗೆ ಹೇಳಲಿಕ್ಕೆ ನೈತಿಕತೆ ಇವರ ಹತ್ರ ಹೇಗೆ ಉಳಿತದೆ? ಅದು ಒಂದು ಪ್ರಶ್ನೆ.
ನಾನು ಮತ್ತೊಬ್ಬರ ಹತ್ರ ನಾವೆಷ್ಟು ಮಾಡ್ತೇವೆ, ನಾವೀಗ ಪೇಟೆಯಿಂದ ಕಸ ತಂದು ಇಲ್ಲಿ ಹೊಳೆ ಬದಿಯಲ್ಲಿ ಬಿಸಾಡಿ ಅದು ಹೊಳೆಗೆ ಸೇರಿ ಇಲ್ಲಿ ಮಲಿನ ಆಗುವಾಗ ಅದಕ್ಕೆ ಜವಾಬ್ದಾರಿ ಯಾರು? ಇಲ್ಲಿದ್ದಕ್ಕೆ ಗ್ರಾಮ ಪಂಚಾಯತ್ ಆಡಳಿತವೇ ಕಾರಣ ಆಗ್ತದೆ. ಹಾಗಿರುವಾಗ ನಾವು ಮತ್ತೊಬ್ಬರಿಗೆ ಹೇಳುವುದೆಂಥದ್ದು? ಇಲ್ಲಿ ನೋಡಿ ಹೇಗಾಗಿದೆ ಅಂತ, ಈ ಮರದ ಬುಡದಲ್ಲಿ ಇಲ್ಲಿ ತಂದ ಕಸ ಹಾಕಿದೆ, ಇದನ್ನೊಂದು ವ್ಯವಸ್ಥಿತ ರೀತಿಯಲ್ಲಿ ಇಟ್ಟು ಒಂದು 2 ದಿವಸ ಲೇಟು ಅದಾಗ್ತದೆ, ಆದರೂ ಅದೊಂದು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಣೆ ಮಾಡುವ ಒಂದು ವ್ಯವಸ್ಥೆಗೆ ಪಂಚಾಯತ್ ಯಾಕೆ ಮುಂದಾಗ್ತಾ ಇಲ್ಲ? ವೀಕ್ಷಕರು, ಈಗ ನಮ್ಮ ಜೊತೆ ಅಬ್ದುಲ್ ರಹಿಮಾನ್ ಅವರಿದ್ದಾರೆ. ಅವರು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಪ್ರಸ್ತುತ ನೀರು ಮತ್ತು ನೈರ್ಮಲ್ಯ ಅದರ ಅಧ್ಯಕ್ಷರಾಗಿದ್ದಾರೆ. ಅವರ ಬಳಿ ಕೇಳೋಣ, ಈ ಅವ್ಯವಸ್ಥೆಗೆ ಕಾರಣಗಳೇನು ಮತ್ತೆ ಇದರ ಪರಿಣಾಮ ಹೇಗೆ ಜನತೆಯ ಮೇಲೆ ಬೀರ್ತಾ ಇದೆ ಅಂತ. ಸರ್ ನಮಸ್ಕಾರ. ಸರ್, ಈಗ ಇಲ್ಲಿ ನೋಡ್ಬೋದು, ನದಿಯ ದಂಡೆಯಲ್ಲಿ ಈ ಕಸದ ರಾಶಿಯನ್ನು ಹಾಕಿದ್ದಾರೆ. ಇಲ್ಲಿ ಕಸದ ರಾಶಿ ನೀರನ್ನು ಕೂಡ ಸೇರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ನೋಡಿ, ಉಪ್ಪಿನಂಗಡಿ ಪಂಚಾಯತ್ ಸ್ವಚ್ಛತೆ ವ್ಯವಸ್ಥೆಯಲ್ಲಿ ಮೊದಲೇ ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದು ಗುರುತಿಸುವಂತ ಪಂಚಾಯತ್ ಆಗಿದ್ದೆವು. 2018ರಲ್ಲಿ ನಾವು ರಾಮಕೃಷ್ಣ ಮಿಷನ್ ಅವರ ಮುಖಾಂತರ ಉಪ್ಪಿನಂಗಡಿ ಗ್ರಾಮದಲ್ಲಿ ಸ್ವಚ್ಛತೆ ವ್ಯವಸ್ಥೆಯನ್ನು ಮಾಡ್ಲಿಕ್ಕಾಗಿ ಪ್ರತಿ ಅಂಗಡಿಗಳಿಂದ ಮತ್ತು ಮನೆಗಳಿಂದ, ಅದು 1ನೇ ವಾರ್ಡ್ ಅಲ್ಲಿ ಪೇಟೆ ಬರ್ತದೆ, 1ನೇ ವಾರ್ಡ್ ಅಲ್ಲಿ, ಅಲ್ಲಿಂದ ಕಸವನ್ನು ಕಲೆಕ್ಟ್ ಮಾಡಿ ಅದನ್ನು ವಿಲೆ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹೌದು ಸರ್, ಆದ್ರೆ ಪ್ರಸ್ತುತದಲ್ಲಿ ಇಲ್ಲಿ ನದಿಯ ದಂಡೆಯಲ್ಲಿ ಹಾಕಿರುವ ಕಸ ಹಾಗೂ ಈ 2 ವಾರಗಳ ಹಿಂದೆ ನದಿಗೆ ತ್ಯಾಜ್ಯವನ್ನು ಎಸೆಯುವ ವಿಡಿಯೋ ವೈರಲ್ ಆಗಿದೆ. ಇದರ ಪರಿಣಾಮ ಜನರಿಗೆ ಅಲ್ವಾ ಸರ್? ಈಗ ನದಿ ಕಲುಷಿತ ಆಗುತ್ತದೆ. ಈಗ ನಾನು ಹೇಳಿದ ಕೇಳಿ, ಅದಕ್ಕಾಗಿ ನಾವು ಸತೀಶನಿಗೆ ಪನಿಷ್ಮೆಂಟ್ ಕೊಟ್ಟು ಓಕೆ, ಈಗ ನಾವು ಅಲ್ಲಿದ್ದದನ್ನು ನೋಡಿ, ಈಗ ಅಲ್ಲಿದ್ದದ್ದು ನಾಳೆ ನಾಲ್ದು ಬೇಕಾದ್ರೆ ನಾವು ಎಲ್ಲಿಗೆ ವಿಲೆ ಮಾಡ್ತದೆ ಅಂತ ನಿಮ್ಗೆ ಬೇಕಾದ್ರೆ ಖುದ್ದು ನೀವು ನಮ್ಮೊಟ್ಟಿಗೆ ಬಂದು ನೀವು ನೋಡ್ಬಹುದು. ಓಕೆ, ನಾವು ಯಾವುದೇ ಕಾರಣಕ್ಕೂ ನದಿಗೆ ಬಿಸಾಡುವಂತ ವ್ಯವಸ್ಥೆಗಳು ನಮ್ಮಲ್ಲಿ ನಾವು ವಹಿಸಿಕೊಂಡ ಮೇಲೆ ಇಲ್ವೇ ಇಲ್ಲ. ಓಕೆ, ಈಗ ಸಂಜೀವಿನಿ ಮತ್ತು ನಾವು ಪಂಚಾಯತ್ ಒಟ್ಟಿಗೆ ಸೇರಿ ಅದನ್ನು ಮಾಡ್ತಾ ಇದ್ದೇವೆ. ಓಕೆ, ಮೊದಲು ಸತೀಶ್ ಅಂತ ಹೇಳುವವ ಅದನ್ನು ಮಾಡ್ತಾ ಇದ್ದ, ಮಾಡಿರ್ಬಹುದು, ನಾನು ಖುದ್ದು ಅದನ್ನು ನೋಡ್ಲಿಲ್ಲ, ಓಕೆ, ಮಾಡಿರ್ಬಹುದು. ಮತ್ತೆ ಅಲ್ಲಿ ಆ ಮರದ ಹತ್ರ ಎಲ್ಲ ಬಂದು ಅಲ್ಲ ಕಸ ಎಲ್ಲ ನಿಂತಿದಲ್ಲ, ಓಕೆ, ಸ್ವಲ್ಪ ಅಲ್ಲಿ ಕೆಳಗಡೆ ಎಲ್ಲ ನಿಂತಿರ್ಬೋದು. ನಾನು ಇವತ್ತೆಲ್ಲ ನೋಡುದು, ಒಂದು 20 ದಿನದಿಂದ ನೋಡ್ತಾ ಇದ್ದೇನೆ. ಹೌದು ಹೌದು, ಅದು ಎಲ್ಲಿಂದಲ್ಲ ಹೊರಗಡೆಯಿಂದ ಬಂದು ಎಲ್ಲಿ ಮರ, ಎಲ್ಲಿ ಎಲ್ಲ ಬೋದರುಗಳಿದೆ, ಮರಗಳಿದೆ, ಅಲ್ಲಿ ಅದು ಸೇಕರಣೆ ಆಗ್ತದಲ್ವಾ, ಹೌದು ಹೌದು, ಪ್ಲಾಸ್ಟಿಕ್ ಕಸಗಳು. ಹೌದು, ಮತ್ತೆ ನಾವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಕಸಗಳನ್ನು ಎಸೆಯುವಂತ ವಿಷಯವೇ ಬರುವುದಿಲ್ಲ. ಯಾಕಂದ್ರೆ ನಮ್ದು ಲೋಡ್ ಆಗಿ ಹೋಗ್ತದೆ, ನಿನ್ನೆ ಲೋಡ್ ಆಗಿ ಹೋಗಿದೆ ನೋಡ್ಬೇಕಾದ್ರೆ. ಹೌದೌದು. ಬಟ್ ನಾವು ಕೇಳುವಂತ ವಿಷಯ ಸರ್, ಇಲ್ಲಿ ಕಸವನ್ನು ಇಟ್ಟಿರುವಂತ ಜಾಗ, ನಾವು ಇಲ್ಲೇ ನಿಂತಿದ್ದೇವೆ, ಇಲ್ಲಿ ಇಟ್ಟಿರುವಂತ ಜಾಗದಿಂದಲೇ ಜಾರಿ ಹೋಗುವಂತ ಪರಿಸ್ಥಿತಿಗಳಿದೆ. ಜಾರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಡೆ ಇಲ್ಲಿ ಇದೆ ಅಲ್ಲ ಸರ್? ಇಲ್ಲಿ ಅಂದ್ರೆ ಜಾರಿ ಹೋದದ್ದು ಇಲ್ಲಿ ಇದೆ ಅಲ್ಲ ಸರ್? ಯಾವುದು ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇಲ್ಲಿ ಜಾರಿ ಹೋಗಿದೆ ಆಲ್ರೆಡಿ. ಇಲ್ಲ, ಅದು ಏನಾದ್ರೂ ಹೋಗಿರಬಹುದು ಅಂತ ನನ್ಗೆ ಗೊತ್ತಿಲ್ಲ. ಮಾತ್ರ ನಾವು ಅಂತೂ ನದಿಗೆ ಆಗುದೇ ಇಲ್ಲ. ನಿಮಗೆ ಬೇಕಾದ್ರೆ ನಾವು 2 ಹೊಂಡಗಳನ್ನು ಮಾಡಿದ್ದೇವೆ. ಹೌದು, 2 ದೊಡ್ಡ ಹೊಂಡಗಳನ್ನು ಮಾಡಿದ್ದೇವೆ. ಒಂದರಲ್ಲಿ ಸ್ವಲ್ಪ ಏನೋ ಲೀಗಲ್ ಆಗಿ ಪ್ರಾಬ್ಲಮ್ ಇದೆ. ಓಕೆ, ಯಾಕಂದ್ರೆ ಕೋರ್ಟ್ ವ್ಯಾಜ್ಯಗಳಿದೆ. ಓಕೆ, ಮತ್ತೊಂದರಲ್ಲಿ ಈಗ ಆಲ್ರೆಡಿ ನಾನು ಒಂದು 2 ತಿಂಗಳ ಮಟ್ಟಿಗೆ ನನ್ನ ಸ್ವಂತ ಜಾಗದಲ್ಲಿ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಓಕೆ, ಸ್ವಂತ ಜಾಗದಲ್ಲಿ, ಯಾರು ಮನೆ ನಿವೇಶನಗಳಿಲ್ಲದಂತ ನನ್ನದು ಸ್ವಂತ ಜಾಗದಲ್ಲಿ ನಾನು ಮಾಡಿಕೊಟ್ಟಿದ್ದೇನೆ. ಉತ್ತಮ ಕಾರ್ಯವೇ. ಆದ್ರೆ ನಾವು ಕೇಳುವಂತ ನಿಖರ ನ್ಯೂಸ್ ಇಂದ ನಿಮಗೆ ಕೇಳುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಜೋರಾದ ಮಳೆ ಬರುವ ಸಂದರ್ಭದಲ್ಲಿ ಅಥವಾ ಇಲ್ಲೇರ ನೆರೆ ಬಂದ ಸಂದರ್ಭದಲ್ಲಿ ಇಟ್ಟಿರುವ ಜಾಗೆ ತಪ್ಪಾಗಿದೆ. ಇಲ್ಲ, ಅದನ್ನು ಹೌದು, ಇಮಿಡಿಯೇಟ್ ಇವತ್ತೇ ತೆಗೆಸುವಂತ ವ್ಯವಸ್ಥೆ ಮಾಡ್ತೇನೆ. ಇವತ್ತೀಗ ಅಲ್ಲಿ ನಮ್ಮ ಘಟಕದ ಸಿಬ್ಬಂದಿಗಳಿದ್ರೆ ಓಕೆ, ಅದನ್ನು ಇಮಿಡಿಯೇಟ್ ಈಗಲೇ ತೆಗಿಸಿ, ಯಾವುದೇ ನಿಮಗೆ ಯಾವುದೇ ನಮೂನೆ ಒಂದು ಅನುಮಾನಗಳು ಬಾರದ ರೀತಿಯಲ್ಲಿ ಓಕೆ, ಆ ಜಾರಿ ಹೋಗದಂತ ವ್ಯವಸ್ಥೆಗಳನ್ನು ಅಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಸುವ ಹಾಗೆ ಓಕೆ, ಅದನ್ನ ಅಲ್ಲಿಂದ ಇಮಿಡಿಯೇಟ್ ಈಗಲೇ ತೆರವು ಮಾಡುವಂತ ವ್ಯವಸ್ಥೆಗಳನ್ನು ಮಾಡ್ತೇವೆ. ಯಾಕಂದ್ರೆ ನೀವು ಕೂಡ ಒಂದು ಕಾಳಜಿಯಿಂದ, ಒಂದು ಜನರ ಬಗ್ಗೆ ಒಂದು ಕಾಳಜಿಯಿಂದ ಬಂದಿದ್ದೀರಿ. ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೇವೆ ಅಲ್ವಾ? ಹೌದೌದು. ಈಗ ನಮಗೆ ಒಂದು ಜಾಗದ ವ್ಯವಸ್ಥೆ ಆದ್ರೆ ನಮ್ಮ ಯಾಕಂದ್ರೆ ನಮ್ದು ಇಡೀ ಎಲ್ಲೆಲ್ಲಿಂದ ರಾಜ್ಯದಿಂದ ಎಲ್ಲೆಲ್ಲಿಂದ DC ಅವರು, AC ಅವರು, EOಗಳು ಬಂದು ನೋಡ್ತಾ ಇದ್ರು. ಅಷ್ಟು ಕ್ಲೀನ್ ಆಗಿತ್ತು. ಓಕೆ, ಇವರ ಮಧ್ಯದಲ್ಲಿ ಸತೀಶ್ ಅಂತ ಹೇಳುವವನಿಗೆ ಅದು ವಹಿಸಿಕೊಟ್ಟ ಮೇಲೆ ಸ್ವಲ್ಪ ಹಾಳು ಮಾಡಿ ಬಿಟ್ಟಿದ್ದಾನೆ. ಅದನ್ನ ಈಗ ಪುನಃ ಸರಿತ ಪಡಿಸುವಂತ ವ್ಯವಸ್ಥೆಗೆ ನಾವೆಲ್ಲ ಸೇರಿ, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತೆಲ್ಲ ಪಂಚಾಯತ್ ಬಾಡಿಯವರು, PDO ಸೇರಿ ನಾವು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಓಕೆ, ನಿಮ್ಮ ಕಡೆಯಿಂದ ಕೂಡ ನಮಗೆ ಒಂದು ಜಾಗ ಸಿಗ್ಲಿಕ್ಕಾಗಿ ನೀವು ಈ ಒಂದು ನ್ಯೂಸ್ ಅನ್ನು, ವರದಿಯನ್ನು ನಮ್ಮ AC ಅವರ, DC ಅವರ ಗಮನಕ್ಕೆ ತಂದ್ರೆ ಬಾರಿ ಒಳ್ಳೇದಂತ ನಾನು ಭಾವಿಸ್ತೇನೆ. ಯಾ ಸರ್, ನಿಮ್ಮ ಉತ್ತಮ ಪ್ರತಿಕ್ರಿಯೆಗೆ, ಸಮಸ್ಯೆಯನ್ನು ಬಗೆಹರಿಸುತ್ತಾ ನೀವು ಪ್ರತಿಕ್ರಿಯೆ ಕೊಟ್ರಿ, ನಿಮಗೆ ಧನ್ಯವಾದ. ಆದರೆ ಈ ಸಮಸ್ಯೆ ಮುಂದಿನ ದಿನಗಳಲ್ಲಿ ಬಾರದ ಹಾಗೆ ನೀವು ನಿಮ್ಮ ಸೈಡಿಂದ ಯಾವ ಕ್ರಮವನ್ನು ಕೈಗೊಳ್ತೀರಿ? ನಿಮ್ಮ ಕಾಳಜಿಯ ಬಗ್ಗೆ
ನಿಮಗೆ ನಾನು ಮೊದಲು ಅಭಿನಂದಿಸ್ತೇನೆ. ಓಕೆ ಯಾಕೆಂದ್ರೆ ಇಂಥ ಒಂದು ನೈಜವಾದಂತ ಒಂದು ಪತ್ರಕರ್ತರು, ಜನರ ಬಗ್ಗೆ ಕಾಳಜಿ ಇರುವಂತ ಒಂದು ಪತ್ರಕರ್ತರು, ಒಂದು ಪತ್ರಿಕೆ ಓಕೆ ನಮ್ಮಲ್ಲಿ ಬೆಳೆದು ಬರಬೇಕು. ಯಾಕೆಂದ್ರೆ ಯಾರೋ ಒಂದು ನೀವು ನಿಮ್ಮ ನಿಜವಾದಂತ ಒಂದು ಕಾಳಜಿಯ ಬಗ್ಗೆ ಖಂಡಿತವಾಗಿ ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ನಾನು ನಿಮಗೆ ಅಭಿನಂದನೆಯನ್ನ ಹೇಳ್ತೇನೆ. ಓಕೆ ಮತ್ತೆ ಮುಂದಿನ ದಿನಗಳಲ್ಲಿ ನೋಡಿ, ನಾನು ಇದರ ಬಗ್ಗೆ ಈಗ ನಾನು ಮೊದಲಲ್ಲಿ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಓಕೆ ಅದು ಕೂಡ ಈ ಸ್ವಚ್ಛತೆ ವ್ಯವಸ್ಥೆ ನೀವು ಉಪ್ಪಿನಂಗಡಿ ಗ್ರಾಮದಲ್ಲಿ ಮತ್ತು ನಮ್ಮ 1ನೇ ವಾರ್ಡ್ ಅಲ್ಲಿ ಕೇಳಿದ್ರೆ ಗೊತ್ತಾಗ್ಬಹುದು. ಓಕೆ ಈಗ ಸ್ವಲ್ಪ ನಮ್ಮ ಕೈಯಿಂದ, ಯಾಕಂದ್ರೆ ಅಧ್ಯಕ್ಷರು ನಾನಲ್ಲ, ಪಂಚಾಯತ್ ಅಧ್ಯಕ್ಷರು, ಆದ್ರೂ ಅವರಿಗೆ ನಾವು ಮಾಹಿತಿಗಳನ್ನು ಕೊಡ್ತಾ ಇರ್ತೇವೆ. ಮತ್ತೆ ನೇರವೆಲ್ಲ ಬಂದು ನಮಗೆ ನಮ್ಮದೇ ಆದ ಕೆಲಸಗಳಿರ್ತದೆ. ಹೌದು ಆದ್ರೂ ಕೂಡ ಈಗ ಸ್ವಚ್ಛತಾ ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕಾರಣಕ್ಕೂ ಒಂದು ಕಸ ಕೂಡ ನದಿಗೆ ಬೀಳದಾಗೆ, ಮತ್ತೆ ಈಗಾಗಲೇ ನಾವು STP ಅನ್ನು ಕೂಡ, ಯಾವುದು ದ್ರವ ತ್ಯಾಜ್ಯ ಘಟಕವನ್ನು ಕೂಡ ಓಕೆ ನಾವು ಮಾಡ್ಲಿಕ್ಕಾಗಿ ಈಗಾಗಲೇ ಅದಕ್ಕೆ ಎಲ್ಲ ಪ್ಲಾನ್ ಗಳನ್ನು, ಎಸ್ಟಿಮೇಟ್ ಗಳನ್ನ ರೆಡಿ ಮಾಡಿದ್ದೇವೆ. ಮತ್ತೆ ಊರಿನವರ ಮತ್ತು ಪಂಚಾಯತ್ನವರ ಸಹಭಾಗಿತ್ವದಿಂದ ಓಕೆ ಈ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಸರಿ ಸರ್, ಧನ್ಯವಾದಗಳು ನಿಮಗೆ. ಖಂಡಿತ ನಿಮಗೆ ಮೊದಲಾಗಿ ಧನ್ಯವಾದಗಳು. ವೀಕ್ಷಕರೇ, ಈಗಷ್ಟೇ ನಮ್ಮ ಜೊತೆ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಅಧ್ಯಕ್ಷರಾದ ಅಬ್ದುಲ್ ರಹಿಮಾನ್ ಅವರು ಮಾತನಾಡಿದ್ರು. ಈಗ ನಮ್ಮ ಜೊತೆ ಇದ್ದಾರೆ ಧನಂಜಯ್ ಅವರು, ಇದೇ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ. ಇವರ ಬಳಿ ಕೇಳುವ, ಈ ಸಮಸ್ಯೆ ಇಲ್ಲಿ ಏನ್ ಕಾಣ್ತಾ ಇದ್ದೀರಿ ನೀವು, ಇಲ್ಲಿ ಮಳೆ ಬರುವಾಗ ಈ ತ್ಯಾಜ್ಯಗಳು ನೀರಿನಲ್ಲಿ ತೇಲಿಕೊಂಡು ಹೋಗುವಂತಹ ಸನ್ನಿವೇಶ ಇದೆ. ಇಲ್ಲಿ ವಿಶಾಲವಾದ ಡಂಪಿಂಗ್ ಯಾರ್ಡ್ ಇದ್ರೂ ಇಲ್ಲಿ ನದಿಯದ ಪಾತ್ರದಲ್ಲಿ ಇಲ್ಲಿ ಕಸ ಹಾಕಿ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದರ ಬಗ್ಗೆ ಕೇಳುವ. ಸರ್, ಇಲ್ಲಿ ನೀವು ನೋಡ್ಬೋದು ಕಸ ಈಗ ವಿಲೇವಾರಿ ಆಗಿದೆ. ಅಲ್ಲಿ ಹಳೆ ಕಸಗಳು ಹಿಂದೆ ಇದಾವೆ. ಇದರ ಬಗ್ಗೆ ಏನು ಕ್ರಮ ಕೈಗೊಳ್ತೀರಿ? ನೋಡಿ, ನದಿಗೆ ಬಿಡುವಂಥದ್ದು ಇದು ಸುಳ್ಳು ಸುದ್ದಿ. ಯಾರೋ ಕಿಡಿಗೇಡಿಗಳು ಒಂದು ಅಭಿವೃದ್ಧಿ ಅಧಿಕಾರಿ ಮತ್ತು ಪಂಚಾಯತ್ ಆಡಳಿತ ಮತ್ತು ಪಂಚಾಯತ್ ಸದಸ್ಯರ ಮೇಲೆ ಸುಮ್ಮನಿಲ್ಲದ ಆರೋಪವನ್ನು ಮಾಡ್ತಿದೆ. ನದಿಗೆ ಹಾಕುವಂಥದ್ದು ಇಲ್ಲಿ ಯಾರು ಮಾಡ್ತಿಲ್ಲ. ಆದರೆ ಕಳೆದ ಈಗ ಒಂದು 15 ದಿವಸದ ಹಿಂದೆ ಮೊದಲು ನಾವೊಂದು ಟೆಂಡರ್ ಕೊಟ್ಟಿದ್ದಂಥ ಸಂಸ್ಥೆಯು ಈ ಅಸ್ತವ್ಯಸ್ತ ಮಾಡಿ ಇಲ್ಲಿ ಸಾಧಾರಣ ಒಂದು 30 ಲೋಡಿನಷ್ಟು ಕಸವನ್ನು ಇಲ್ಲೇ ಇಟ್ಟಿದ್ದರು. ಅದನ್ನು ನಾವು ಈಗ ಒಂದು 15 ದಿವಸದಲ್ಲಿ ಅದನ್ನು ನಾವು ಕ್ಲಿಯರ್ ಮಾಡಿ ಘಟಕವನ್ನು ಸ್ವಚ್ಛ ಮಾಡುವುದಂತ ಎಲ್ಲ ಇಲ್ಲಿ ಕಾಣ್ತಾ ಉಂಟು. ನಿಮಗೆ ಈ ಘಟಕ ಹೇಗೆ ಸ್ವಚ್ಛ ಉಂಟು ಎಲ್ಲ ಕಾಣ್ತಾ ಉಂಟು. ಕಳೆದ ಒಂದು 10 ದಿವಸದಲ್ಲಿ ಇಲ್ಲಿದ್ದ ಕಸಗಳನ್ನೆಲ್ಲ ನಾವು MRPL ಘಟಕ, ಬೈಕಂಪಾಡಿ ಮತ್ತು ಕೇದಂಬಾಡಿಗೆ ನಾವು ಕಳಿಸಿದ್ದೇವೆ. ಸಾಧಾರಣ ಒಂದು 30 ಲೋಡ್ನವರೆಗೆ ಹೋಗಿದೆ. ಒಂದೊಂದು ಲೋಡಿಗೆ ಮಿನಿಮಮ್ ಒಂದು 15,000ದವರೆಗೆ ಖರ್ಚು ಮಾಡಿ, ಪಂಚಾಯತ್ ಸ್ವಂತ ನಿಧಿಯಿಂದ ನಾವು ಖರ್ಚು ಮಾಡಿ ಇಲ್ಲಿ ನಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರ ಮತ್ತು ಗ್ರಾಮದ ಜನತೆ ಮತ್ತು ಇಲ್ಲಿ ದಿವಸಕ್ಕೆ ಬರುವ ಕಸಗಳು ಅಂದರೆ ಒಂದು 3,000 kg, 2,500ದಿಂದ 3,000 kg ವರೆಗೆ ದಿವಸಕ್ಕೆ ಕಸಗಳು ಬರ್ತಿದೆ. ಆ ಕಸವನ್ನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಈ ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆ ಮತ್ತು ನಾವು ಎಲ್ಲ ಸೇರಿ ಅಭಿವೃದ್ಧಿ ಅಧಿಕಾರಿಗಳು ಒಟ್ಟಿಗೆ ಸೇರಿ ಕೈ ಜೋಡಿಸಿ ಮಾಡ್ತಿದ್ದೇವೆ. ನಿಜ ಹೇಳ್ಬೇಕಂದ್ರೆ ಸರ್, ನಾವು ಈ ನಮ್ಮ ಉಪ್ಪಿನಂಗಡಿ ಗ್ರಾಮದಲ್ಲಿ ಈಗ ಇದು ಪಟ್ಟಣ ದೊಡ್ಡ ಆಗ್ತಿದೆ. ಇಲ್ಲಿ ಕಸಗಳು ಜಾಸ್ತಿ ಆಗ್ತಿದೆ. ಹೋಟೆಲ್, ಬಾರ್, ರೆಸ್ಟೋರೆಂಟ್ ಇಂಥ ಒಂದು ಕಸಗಳೇ ಜಾಸ್ತಿ ಬರುವಂಥದ್ದು ಇಲ್ಲಿ. ಇದನ್ನು ನಾವು ವ್ಯವಸ್ಥೆ ಮಾಡಿ, ಹಸಿ ಕಸ ಬೇರೆ ಒಣ ಕಸ ಬೇರೆ ವ್ಯವಸ್ಥೆ ಮಾಡಿ ಇಂಥ ಒಂದು ಈ ಪರಿಸ್ಥಿತಿ ಈಗ ನೋಡಿ ನೀವೇ ಇಲ್ಲಿ ಕಾಣ್ತದೆ, ನಿಮಗೆ ಎಷ್ಟು ಕ್ಲಿಯರ್ ಆಗಿ ಕಾಣ್ತಿದೆ ಅಂತ. ಯಾವ ಒಬ್ಬ ಕಿಡಿಗೇಡಿಗಳು ಇಂಥವನ್ನು ಮಾಡೋದು ತಪ್ಪು. ಯಾಕೆಂದ್ರೆ ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಬೇಕು ಅವರು ನಮ್ಮ ಜೊತೆ. ಸರಿ ಸರ್, ಈಗ ನಾವು ಪ್ರಸ್ತುತವಾಗಿ ನೋಡುದಾದ್ರೆ ಇಲ್ಲಿ ಕಸವನ್ನು ರಾಶಿ ಹಾಕಿದಿರಿ. ಜೋರಾದ ಮಳೆ ಬರುವ ಸಂದರ್ಭದಲ್ಲಿ ಇದು ನದಿಗೆ ಹೋಗಿ ಸೇರುವಂತಹ ಸಾಧ್ಯತೆ ಇದೆ. ಅಲ್ಲಿ ಆಲ್ರೆಡಿ ನಾವು ನೋಡ್ತಿದ್ದೇವೆ, ಕೆಲವು ಕಸಗಳು ನದಿಗೆ ಸೇರ್ತಾ ಇದೆ. ಇದರ ಬಗ್ಗೆ ನೀವೇನು ಹೇಳ್ತೀರಿ? ಇದರ ಬಗ್ಗೆ ಏನು ಕ್ರಮ ಕೈಗೊಳ್ತೀರಿ ಈಗ ನೀವು? ಸರ್, ಈಗ ನೋಡಿ, ನಿನ್ನೆ ಒಂದು ಲೋಡ್ ಹೋಗಿದೆ. ಇವತ್ತು ಸಂಜೆ ಒಳಗೆ ಈ ಲೋಡ್ ಸಹ ಖಾಲಿ ಆಗ್ತದೆ. ಆದ್ರೆ ಯಾವುದೋ ಒಂದು ಕಾರಣದಿಂದ ಅವರಿಗೆ ಬರ್ಲಿಲ್ಲ. ಮಧ್ಯಾಹ್ನ ನಂತರ ನಾವು ಇದನ್ನು ಕ್ಲಿಯರ್ ಮಾಡ್ತೇವೆ. ಈ ಇಲ್ಲಿದ್ದಂತ ಕಸ ನೋಡಿದ್ರೆ, ನೀವು ಮೊನ್ನೆ ಬಂದು ನೋಡಿದ್ರೆ ತುಂಬಾ ಇತ್ತು. ಆದ್ರೆ ಇದೇ ಕಾರಣ ನಾವು ಈಗ ಸ್ವಲ್ಪ ಬಾಕಿ ಇರುವಂತದ್ದು, ಅದನ್ನು ನಾವು ಸಂಜೆ ಒಳಗೆ ವೀಕ್ಷಕರೇ, ನೋಡಿದ್ರಲ್ವ ಇಷ್ಟೊತ್ತು ಯಾವ ರೀತಿಯಲ್ಲಿ ನಮ್ಮ ನೇತ್ರಾವತಿ ಮಲಿನವಾಗ್ತಾ ಇದೆ, ಯಾವ ರೀತಿಯಲ್ಲಿ ಘನತ್ಯಾಜ್ಯಗಳು ನದಿ ನೀರನ್ನು ಸೇರ್ತಾ ಇದೆ ಎನ್ನುವಂಥದ್ದು. ಇಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಒಂದು ಕಡೆ ಆದರೆ ಸಾರ್ವಜನಿಕರ ಬೇಜವಾಬ್ದಾರಿ ಕೂಡ ನಾವು ನೋಡ್ಬೋದು. ಯಾಕಂತ ಹೇಳಿದರೆ, ಎಲ್ಲೆಂದರಲ್ಲಿ ನದಿಗೆ ಕಸ ಎಸೆಯುವಂಥದ್ದು, ಎಲ್ಲೆಂದರಲ್ಲಿ ರಸ್ತೆ ಬದಿಯಲ್ಲಿ, ರಸ್ತೆ ಇಕ್ಕೆಲಗಳಲ್ಲಿ ಕಸ ಎಸೆಯುವಂಥದ್ದು ನಾವು ನೋಡ್ತೇವೆ.
ಮುಂದಿನ ದಿನಗಳಲ್ಲಿ ನಾವು ಕಸವನ್ನ ಒಣತ್ಯಾಜ್ಯ ಹಾಗೂ ಹಸಿ ತ್ಯಾಜ್ಯ ಎಂದು ಬೇರ್ಪಡಿಸಿ ವಿಲೇವಾರಿ ಮಾಡುವವರಿಗೆ ಹಸ್ತಾಂತರಿಸಬೇಕು. ಹಾಗೂ ಅಧಿಕಾರಿಗಳು ಕೂಡ ನದಿಯ ಪಾತ್ರದಲ್ಲಿ ಏನು ಕಸವನ್ನು ಎಸೀತಿದ್ದಾರೆ ಆ ರೀತಿಯೆಲ್ಲ ಮಾಡದೆ ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ನದಿಗೆ ಕಸ ಸೇರದಂತೆ ಕಸವನ್ನು ವಿಲೇವಾರಿ ಮಾಡಬೇಕು ಎಂದು ನಾವು ಆಶಿಸ್ತೇವೆ. ಅಷ್ಟು ಮಾತ್ರವಲ್ಲದೆ ಈಗ ನಾವು ಅಬ್ದುಲ್ ರೆಹಮಾನ್ ಅವರ ಹತ್ರ ಮಾತನಾಡಿದೆವು. ಅವರು ಕೂಡ ಇನ್ನು ಮುಂದೆ ನದಿ ಪಾತ್ರದಲ್ಲಿ ಕಸ ಹಾಕದಂತೆ ಮುನ್ನೆಚ್ಚರಿಕೆ ವಹಿಸ್ತೇವೆ ಹಾಗೂ ಹಾಕಿರುವಂತಹ ಈಗ ಆಲ್ರೆಡಿ ನೋಡಿರುವಂತಹ ಕಸವನ್ನು ವಿಲೇವಾರಿ ಮಾಡಿಸ್ತೇವೆ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ನೇತ್ರಾವತಿಯನ್ನು ಸ್ವಚ್ಛ ಇರಿಸುವಂತಹ ಕಾರ್ಯಗಳು ಅಧಿಕಾರಿಗಳಿಂದ ಹಾಗೂ ಸಾರ್ವಜನಿಕ ವಲಯದಿಂದ ನಡೀತದೆ ಎಂದು.